ಕಾರ್ಯಕ್ರಮ ಎರಡು ಪೂರ್ವದ ತಿಂಗಳು ಪುನರ್ಚನ ಜಾಗೆ 50 ಲಕ್ಷ ರೂಪಾಯಿ ವೆಚ್ಚ ಐದು ಮಂದಿರಕ್ಕೆ ಬೆಂದೋಲಂಚಿನ ಕಾರ್ಯಕ್ರಮ ಐದು ಬಡದು ಇತರೆ ಅಡ್ವಾನ್ಸ್ ನಮ್ಮ ಕೊಟ್ಟ ಒಂದು ಪೂರ್ವದಿಂದ ಅಡ್ವಾನ್ಸ್ ಕೊಟ್ಟ ಇವಾಗ ಪೂರ್ಣ ನುಗ್ಗುದರಿಂದ ಎಕ್ಕಬದಿನ ಆಪದ ಸಂದರ್ಭ ಮಾತೆಲ್ಲ ಒಂದು ಸೇರಿಗೆ ಪರಿಪೂರ್ಣವಾಗಿ ಜಾಗೆ ನಮ್ಮ ಬಾಲಕೃಷ್ಣನ ಸನ್ನಿಧಾನದ ಒಪ್ಪಿಸೋಣ ಮೂಲಕ ಕಾರ್ಯಕ್ರಮ ಅಡ್ಡನೆ ಬಂದ ಈ ಕಾಲಕ್ಕೆ ಈ ರಡ್ಡದಿಂದ ಕಾರ್ಯಕ್ರಮ ಕೂಡ ವಜ್ರದೇವಿ ಸಂಸ್ಥಾನದ ಪೂಜ್ಯ ಸ್ವಾಮೀಜಿ ಬಂದ ಕಾರ್ಯಕ್ರಮ ಉಳಿಬಲ ಬಂದಿದೆ ಈ ಕಾಲಕ್ಕೆ ರಡ್ಡದಿಂದ ಕಾರ್ಯಕ್ರಮ ಅವೆಂದು ಧರ್ಮ ಕಾರ್ಯ ಪುನರ್ಚನ ಜನಮಂದಿರ ಈ ಸಭೆಗೆ ಮೂಲಕ ಇಂಥ ಕಾರ್ಯಕ್ರಮವನ್ನು ನಂದದೀಪನ ಜೋಡಣೆ ಪುನರ್ಚನ ಜನದೀಪನ ಅಲೋಮನಚನ ಕಾರ್ಯಕ್ರಮ ಆರಂಭ ಪೊರ್ತುಗಳಿಗೆ ಇಲ್ಲಿ ಶಾಮರಿತ ಬಾಮಣ ವಸ್ತು ಜನಸಂಖ್ಯೆ ಸೇರಿದಲ್ಲ ಇಲ್ಲಿ ಹೋಗಿದ್ದ ಮಾತೆರೆ ಕಾರ್ಯ ಕ್ಷಣವಾದ ಈ ಮಾತೆಲ್ಲ ಅರ್ಪಿಬಿಟ್ಟು ಎದ್ಕೊಂಡು ಒಂದು ದೇವರನ್ನ ಪಾದ ಮುಗಿಯಲು ಪುನರ್ಚನ ನಂದದೀಪನ ಅಲೋಮನ ಮೂಲಕ ಕಾರ್ಯಕ್ರಮ ಭಜನೆದ ಆರಂಭ ಪುನರ್ಚನ ಕೊಟ್ಟು ಈ ಕನಕ ಬಂಡವಾಳದ ಕಟ್ಟಡ ಭಜನೆಗೆ ಕೊಡೋದು ತಯಾರಾದ ಪುನರ್ಚನ ಕೊಟ್ಟು ಈ ಸಂದರ್ಭಗಳು ಸೇರಿದ ಮಾತೆಲ್ಲ ಅರ್ಪಿಬಿಟ್ಟು ಎದ್ಕೊಳ್ಳೋದು ಇಲ್ಲ ಗ್ರಾಮದಲ್ಲಿ ಸೋಮನಾಥ ದೇವರನ್ನು ಅಂಜನೆ ಬಾಲಕೃಷ್ಣ ದೇವರನ್ನು ಇಲ್ಲ ಆರಾಧ್ಯ ಮೂರ್ತಿಯ ಬಾಲಕೃಷ್ಣ ದೇವರನ್ನು ಮನಸಾರೆ ಪ್ರಾರ್ಥನೆ ಮತ್ತೊಂದು ಇಂಥ ಕಾರ್ಯಕ್ರಮದ ಆದಿಯಾದ ಕಾರ್ಯಕ್ರಮದ ಪ್ರಾರ್ಥನೆ ಒಟ್ಟಿಗೂ ಆರಂಭ ಮಾಡೋದಿಲ್ಲ ಇಂಥ ಈ ಕಾರ್ಯಕ್ರಮ ಪ್ರಾರ್ಥನೆಗೂ ಆರಂಭ ಪಡೆದು ಈ ಕಾರ್ಯಕ್ರಮ ಶಶಿಕಲಾ ಗಣೇಶ್ ಬೇಡ ವಿನಂತಿ ಮಾಡಲು ಪ್ರಾರ್ಥನೆ ಪ್ರಾರಂಭ ಮಾಡಿಕೊಂಡು ಮಾಡಿದ ವಿನಂತಿ ಮಾಡಲು ಶಶಿಕಲಾ ಗಣೇಶ್ ಸತ್ಯಭಜನ ಸಂಕೀರ್ತನದ ಕಾರ್ಯಕ್ರಮಕ್ಕೆ ಮಾತೆಲ್ಲ ಆದ್ಯತೆ ಈಗ ಬಾಲಕೃಷ್ಣ ಬಂದ ಅಧ್ಯಕ್ಷರು ದಕ್ಷಿಣ ಕನ್ನಡ ಬಿಜೆಪಿದ ಗುರುಕಾರ್ಯ ಸತೀಶ್ ಕುಮಾರ್ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಂಡು ಬಾಲಕೃಷ್ಣ ಮಂದಿರದ ಸಂಧ್ಯಾ ಭಜನೆ ಕೋಡೆ ಪೂಜ್ಯ ವಜ್ರದೇವಿ ಸ್ವಾಮಿಗಳ ಅಂಚನೆ ಮಾತ ಹಿರಿಯರ ಸಮ್ಮುಖಗಳು ಗುರಿಬಾರಾಗ್ತದೆ ಈ 2ನೇ ದಿನದ ಈ ಒಂದು ಸಂಧ್ಯಾ ಭಜನೆ ಒಟ್ಟು 18 ದಿನ ಸಂಧ್ಯಾ ಭಜನೆ ನಡೆದು 5 ಪಕ್ಕ 21 ಪಡೆದು 30 ತಾರೀಕು ಮಟ್ಟ ಏಕ ಭಜನೆ ನಡೆದು 30 ತಾರೀಕಿಗೆ ಬಾಲಕೃಷ್ಣ ಮಂದಿರದ ಪ್ರತಿಷ್ಠಾ ಮಹೋತ್ಸವದ 18ನೇ ವರ್ಷ ಮಂದಿರದ 28ನೇ ವರ್ಷದ ಸಂದರ್ಭದಲ್ಲಿ ಈ ಒಂದು ವಾರ್ಷಿಕ ಉತ್ಸವ ಸಮಾರಂಭ ಈ ಕಾರ್ಯಕ್ರಮ ನಡೆದ ಈ 2ನೇ ದಿನದ ಈ ಒಂದು ಸಂಧ್ಯಾ ಭಜನೆದ ಕುರಿಬನ ಮಕ್ಕಳೇ ನಮ್ಮ ಮಾಧ್ಯಮದ ಆತ್ಮೀಯರು ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯ ವಕ್ತಾರರಾದ ಒಂದು ಜ್ಯುವೆಲ್ಲರಿದ ಮಾಲಕರಾದ ಎಡ್ಡೆ ಸಹೋದರಿ ಧಾರ್ಮಿಕ ಸಾಮಾಜಿಕ ಕೆಲಸ ಕಾರ್ಯಗಳು ಎಡ್ಡೆ ರೀತಿಯ ಅನುಭವದಕ್ಕೆ ಎಡ್ಡೆ ರೀತಿ ಕೆಲಸ ಮಾಡಿನ ಅರುಣ್ ಶೆಟ್ಟಿ ಕಾರ್ಯಕ್ರಮಗಳು ಉಪಸ್ಥಿತರಿದ್ದಾರೆ ಅದನ್ನು ಮಾಧ್ಯಮದ ಪರವಾದ ಹೃತ್ಪೂರ್ವಕವಾದ ಸ್ವಾಗತಗಳು. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮಾತೆಲ್ಲ ಆದ್ಮೇಲೆ ಸೋಮೇಶ್ವರ ಪುರಸ್ಕಾರದ ಉಪಾಧ್ಯಕ್ಷರಾದ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಉಪಾಧ್ಯಕ್ಷರಾದ ರಟ್ಟೇಶ್ವರಿ ಬಳಗದ ಪ್ರಮುಖರಾದ ಸೋಮೇಶ್ವರ ಭಾಗದ ಸೋಮೇಶ್ವರ ದೇವಸ್ಥಾನದ ಪದ ಸೋಮೇಶ್ವರದ ವಾವಂಜಿ ಕೆಲಸ ಅದರ ಇಡೀ ಉಳ್ಳಾರದ ಭಾಗದ ವಾವಂಜಿ ಕೆಲಸ ಅತ್ಯಂತ ಕ್ರಿಯಾಶೀಲವಾದ
ಜನಗಳೊಟ್ಟಿಗೆ ಬೆರೆಯೊಂದು ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಕ್ಷೇತ್ರದ ಕೆಲಸ ಮಾಡ್ತಾ ಅತ್ಯಂತ ಆತ್ಮೀಯ ಮಿತ್ರರೆಲ್ಲ ಕುಂಬಲದ ಪರಿಸರಡೆ ಮಾತ ಜನಪ್ರತಿನಿಧಿಗಳೊಟ್ಟಿಗೆಲ್ಲ ಕ್ರಿಯಾಶೀಲವಾದ ಕೆಲಸ ಮಾಡ್ತಾ ರವಿಶಂಕರ್ ಸೋಮೇಶ್ವರ್ ನಮ್ಮೊಟ್ಟಿಗೆ ಅದೇ ನಮ್ಮ ಮಾತೃಗಳ ಪರವಾದ ಪೂರಕವಾದ ಸ್ವಾಗತ. ಈ ಕಾರ್ಯಕ್ರಮ ನಮ್ಮ ಮುನ್ನೂರದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರೆಲ್ಲ ಮುನ್ನೂರದ ಗುರಿಗ ಪ್ರವೇಶ ಕೇಸರಿ ಅವಜಿ ಕ್ಷೇತ್ರದ ಅಧ್ಯಕ್ಷರಾದ ಜನಸಾಮಾನ್ಯರೊಂದಿಗೆ ನಿತ್ಯ ನಿರಂತರ ಸಂಘಟನಾತ್ಮಕವಾದ ಒಂದು ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಬಾರಿ ಶೋಭಗಳು ಮತ್ತೊಂದು ನಂಚಿನ ಮಾತೆಲ್ಲ ಮಿತ್ರರ ನಂಚಿನ ಸತೀಶ್ ಪೂಜಾರಿ ಮುನ್ನೂರು ಅದೇ ನಮ್ಮ ಮಾತುಗಳು ಈ ಒಂದು ಸಭೆಗೆ ನಮ್ಮ ಮಹಿಳಾ ಚಟುವಟಿಕೆ ಕ್ರಿಯಾಶೀಲ ನಮ್ಮ ಕೀರ್ತಿ ಗಟ್ಟಿಗಳು ಆರ್ಲ ಸಾಮಾಜಿಕವಾದ ಧಾರ್ಮಿಕವಾದ ನಮ್ಮೊಟ್ಟಿಗೆ ನಿರಂತರ ಮಂದಿರಗಳ ನಿರಂತರ ಸಹಕಾರ ಕೊಡ್ತಾರೆ ಅದನ್ನ ಯಜಮಾನರು ಬಾಲರು ಕೀರ್ತಕ ಇದೆಲ್ಲ ಈ ಮಾರ್ಗಗಳ ಪರವಾದ ಪೂರಕವಾದ ಈ ಕಾರ್ಯಕ್ರಮ ಪ್ರಕಾಶ್ ನಮ್ಮ ಬೋಧನೆಗಾರ ಉದ್ಯಮಿಯಾದ ಇವನ್ ಮಂದಿರದ ಪ್ರತಿ ಚಟುವಟಿಕೆಗೆ ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಶ್ರೀಮತಿ ಅಕ್ಷತರೊಟ್ಟಿಗೆ ಪ್ರಕಾಶ್ ನಮ್ಮ ಮಾತೆಲ್ಲ ಈ ಕಾರ್ಯಕ್ರಮ ವಕೀಲರಾದ ಯುವ ಮೋರ್ಚಾದ ಉಪಾಧ್ಯಕ್ಷರಾದ ಅತ್ಯಂತ ಕ್ರಿಯಾಶೀಲವಾದ ನಮ್ಮೊಟ್ಟಿಗೆ ಕೆಲಸ ಮಾಡುವ ನಮ್ಮ ಮಾತನ್ನು ಪ್ರೀತಿದ ಸಹೋದರಿ ಚರಣ್ ಶೆಟ್ಟಿ ಅದೆಲ್ಲ ನಮ್ಮ ಮಾತನ್ನು ಪರವಾದ ಸ್ವಾಗತ. ನನ್ನೂರಿ ಕ್ರಿಯಾಶೀಲ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದ ಸ್ವಲ್ಪ ಪ್ರತಿ ವ್ಯಕ್ತಿ ಸಂಘ ಸಂಸ್ಥೆ ಸಾಯಿ ಪರಿವಾರ ಆಗಬೇಕು, ಭಗತ್ ಸಿಂಗ್ ಆಗಬೇಕು, ಅದನ್ನ ಪೂರ ಪ್ರತಿ ವ್ಯಕ್ತಿ ಸಂಘಟನೆಯಿಂದ ಅತ್ಯಂತ ಕ್ರಿಯಾಶೀಲವಾದ ಕೆಲಸ ಮತ್ತೊಂದು ನಮ್ಮ ಮಂದಿರದ ಕುಂಬಳದ ಪ್ರೀತಿ ವಿಶ್ವಾಸ ನಮ್ಮ ಆತ್ಮೀಯ ಸಹೋದರ ದೀಕ್ಷಿತ್ ಕಾಪಿಗಳಿದೆ ಅದೆಲ್ಲ ನಮ್ಮ ಮಾತನಾಡುವ ಈ ಕಾರ್ಯಕ್ರಮಗಳು ನಮ್ಮ ಯುವ ಮೋರ್ಚಾದ ಜವಾಬ್ದಾರಿ ತಂದು ನಮ್ಮ ಪ್ರಶಾಂತ್ ಕಾಪಿಘಾಟ್ನ ಸಂಬಂಧಿತ ಎಂಗ್ಲ ಬಾರಿ ಆತ್ಮೀಯ ಸಂಬಂಧ ಹಂಚಿನ ಮಂದಿತ್ ಕಾಪಿಘಾಟಿನ ಆತ್ಮೀಯ ಸಹೋದರಿ ಮಂದಿತ್ ಕಾಪಿಘಾಟಲ್ಲಿ ಮಂದಿತೆಲ್ಲ ನಮ್ಮ ಮಾತುಗಳ ಪರವಾದ ಸ್ವಾಗತ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಮುಖ್ಯವಾದ ದೀಕ್ಷಿತ್
ನಿಸರ್ಗವಲಯ ಈ ಭಾಗಡೆ ಮಾತಾ ಸಂಘಟನೆ ಇಲ್ಲ, ಪ್ರತಿ ವ್ಯಕ್ತಿ ಸಂಘ ಸಂಸ್ಥೆ ಇಲ್ಲ. ವಿಶೇಷವಾದ ಬಾಲಕೃಷ್ಣ ಮಂದಿರದ ಹೆಜ್ಜೆಗೆ ನಮ್ಮ ಈ ಒಂದು ಮಂದಿರದ ಅಭಿವೃದ್ಧಿಗೋಸ್ಕರ ರಾತ್ರಿ ಬಗ್ಗೆ ಕಲ್ಪನೆ ಇಲ್ಲ. ಇದರೊಟ್ಟಿಗೆ ಊರಿನ ತೊಗೊಟ್ಟು ಪರಿಸರದ ಪೂರ ಸಂಘಟನೆಗಳ ಜೊತೆಗೆ ಕೆಟ್ಟ ರೀತಿಯ ಒಡನಾಟದ ಒಂದು ಬಿಜೆಪಿದ ಬೂತ್ ಸಮಿತಿಯ ಅಧ್ಯಕ್ಷರಾದ ಮಂದಿರದ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆದ ಹೆಚ್ಚೆಗೆ ಬಾರಿ ಪೊಲೂರು ಕೆಟ್ಟ ರೀತಿಯ ಕಲ್ಪನೆ ಅಧ್ಯಕ್ಷತೆ ಸಹ ಈ ಒಂದು ಸಭೆಗಳಲ್ಲಿ ಅದನ್ನ ನಮ್ಮ ಮಾತನ್ನು ಎಂಗ್ಲಾನೆ ಉಳಿತಾಯ ಅಂದ್ರೆ ನಮ್ಮ ಮಂದಿರಗಳೇ ಉಪನಯ ಛತ್ರಪತಿ ಶಿವಾಜಿ ಕಾನ್ಫರೆನ್ಸ್ನ ಕ್ಲಬ್ ಸ್ಥಾಪನೆ ಪ್ರಮುಖರಾದ ಆ ಸಂಸ್ಥೆನೇ ಕಳೆದ ಕೆಲವು ವರ್ಷಗಳಿಂದ ಒಂದು ಪ್ರಾಮಾಣಿಕವಾದ ಹಣವನ್ನು ಒಟ್ಟಿಗೆ ಆಮೇಲೆ ಕಾನ್ಫರೆನ್ಸ್ ಆದಪ್ಪು ಬಿಜೆಪಿಯ ಜವಾಬ್ದಾರಿ ಆದಪ್ಪು ಮಂದಿರದ ಕಾನ್ಫರೆನ್ಸ್ನ ಜವಾಬ್ದಾರಿ ಆದಪ್ಪು ಪ್ರತಿಯೊಂದೆಲ್ಲ ಅತ್ಯಂತ ಭಾರಿ ನಿಷ್ಠೆಯ ಪ್ರಾಮಾಣಿಕವಾದ ಸಂಘಟನಾತ್ಮಕವಾದ ಕೆಲಸ ಮಾಡುವಂತಿನ ಅಶ್ವಿತ್ ರಾವ್ ಈ ಒಂದು ವೇದಿಕೆಯಲ್ಲಿ ನನ್ನ ಶ್ರೀಮತಿ ಒಟ್ಟಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತೀನಿ. ಈ ಊರದ ನಮ್ಮಲ್ಲಿ ಮುಖ್ಯ ಜವಾಬ್ದಾರಿ ಇದ್ದಾರೆ ನಮ್ಮ ವಿನೋದ್ ಕೃತಿ ಎಲೆಕ್ಟ್ರಿಕಲ್ ಮುಖಾಂತರ ಕೊಡಗುದ ಬರ್ತದ ಈ ಪರಿಸರ ಮುಟ್ಟ ಭಾರಿ ಒಂದು ಎಲೆಕ್ಟ್ರಿಕಲ್ ಸೌಂಡ್ ಸಿಸ್ಟಮ್ ಇದ್ದಾರೆ ಕೃತಿ ಎಲೆಕ್ಟ್ರಿಕಲ್ ಮಾಲಕ ವಿನೋದ್ ನಮ್ಮ ಹೊಡೆದಿಲ್ಲ ಇದೆ ನೇತರ ಈ ಸಂಸ್ಥದ ನಮ್ಮ ವರ್ಷಾಂಪ್ರತಿ ನೇತದ ಧ್ವನಿ ಬೆಳಕು ಅರೆಗೆ ಬಾರಿ ಕೊಲ್ಲೂರು ಈ ಸಂಸ್ಥೆಯೊಂದಿಗೆ ಸೇರಿಸಲು ಸಹಕಾರ ಮಾಡ್ತಾರೆ ವಿನೋದ್ ಅರೆಲ್ಲ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿ ಗೌರವ ಸ್ವಾಗತ ಮಾಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಭಾಗದ ಪ್ರಮುಖರಾದ ಮಂದಿರದ ಪ್ರಮುಖ ಜವಾಬ್ದಾರಿಯ ಒಟ್ಟಿಗೆ ಇಡೀ ಉಳ್ಳಾಲ ಭಾಗದ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅತ್ಯಂತ ಗಟ್ಟಿಯಾದ ನನ್ನ ಒಪ್ಪಳದ ಕಾರಣಕ್ಕೋಸ್ಕರ ನನ್ನ ಕುಟುಂಬದ ಕಾರಣಕ್ಕೋಸ್ಕರ ಅತ್ಯಂತ ಗಟ್ಟಿಯಾದ ಈ ಸಂಘಟನೆ ಈ ಒಂದು ಘಟಕ ಉಲ್ಲೇಖನ ಕುಟುಂಬದ ಮನೋಗಟ್ಟಿ ನಮ್ಮೊಟ್ಟಿಗೆ ಅದರಿಂದ ನಮ್ಮ ಮಾತುಕತೆಗಳನ್ನ ಒಡೆದಿ ಮಾತುಕತೆಗಳಲ್ಲಿ ಇವರೆಲ್ಲ ಅತ್ಯಂತ ಪ್ರೀತಿ ಗೌರವ ಸ್ವಾಗತ ಮಾಡಿದರು. ಮಂದಿರದ ಉತ್ಸವ ಸಮಿತಿಯ ಅಧ್ಯಕ್ಷ ರವೀಂದ್ರ ಕುಂಬಳವರೇ ಅದರಿಂದ ಮಾತಾಡಲು ಸ್ವಾಗತ ಮಾಡುತ್ತಿಲ್ಲ. ಅಂತೆಯೇ ಮಹಿಳಾ ಸಮಿತಿಯ ಅಧ್ಯಕ್ಷ ಪ್ರವೀಣ್ ಈ ವೇದಿಕೆಯಲ್ಲಿ ಅದೆಲ್ಲ ಸ್ವಾಗತ ಮತ್ತೊಂದು ಎದುರ ಮಸ್ತ್ ಜನ ಪ್ರಮುಖರಲ್ಲಿ ಮಾತಾಡಿದ ಸ್ವಾಗತ ಮತ್ತೊಂದು ಈ ಕಾರ್ಯಕ್ರಮ ಯಾರು ಮನಸ್ಸು ಮಾಡೋದ್ರಿಂದ ಕೋಡೆ ಇಚ್ಛ ನಲವತ್ತು ವೇದಿಕೆ ಅಂಚನೆ ಹಿಂದೆ ఎక్కువಲ್ಲಿ 18 ದಿನ ಅನುಕೂಲ ಮನಸ್ಸು ಬಂದ ಅದನ್ನ ಒಟ್ಟಿಗೆ ದೃಷ್ಟಿಕೋನ ಎಲ್ಲ ಕಾರ್ಯಕರ್ತಾಗ ಒಂದು ವೇದಿಕೆ ಇಟ್ಕೊಳ್ಳೋದು ನಮ್ಮ ಜನಸಾಮಾನ್ಯರ ಅಂತೇಳಿ ಯಾವ ಒಂದು ಜನಪ್ರತಿನಿಧಿ ಆದ್ರೆ ಅದನ್ನ ಸಾಮಾಜಿಕ ಕಾರ್ಯಕರ್ತ ಎದುರು ತೋಜಾರ ಸಾಧ್ಯ ತೋಜಾಡುವಂತ ಕಾರಣಕ್ಕೋಸ್ಕರನೇ ಪಂಚಾಯತ್ ಕೆಲವರ ಪ್ರಮುಖರಲ್ಲಿ ಈಗ ಇಲ್ಲ ಮಲ್ಲ ಕಾಸಿಚ್ಚಿ ಅಲ್ಲ ಹೆಂಗೆ ಇದೆ ಅದ ಆಸೆ ಮುಖ್ಯ ಈಗ ಜವಳಿಯೆಲ್ಲ ಮುಖ್ಯ, ಸಂಘಟನೆ ಮುಖ್ಯ, ಇಡೀ ಸಮುದಾಯ ಮುಖ್ಯ ಕಾರಣಕ್ಕೋಸ್ಕರ ಆ ರೀತಿ ಪ್ರಯತ್ನ ಇದರೊಟ್ಟಿಗೆ ಊರದಾಗಲೇ
ಇಡೀ ಊರು ಬೇರೆ ಇರೋದಿಲ್ಲ ಊರಕ್ಕಿಲ್ಲ ಊರ್ದಾಗ್ಲೂ ನೆರೊಟ್ಟಿಗೆ ಕೊಡು ಯಾರ ದಯ ಬಂದಲ್ಲ ಅವನ್ನ ಎದುರಿತ್ತಿರಲಿಲ್ಲ ಎಲ್ಲ ಏರ್ ಪ್ರದೀಪ ಬಂದಾಗ ಈ ಮಲ್ಲೆ ಎಲ್ಲ ನನಾತ್ ದಂಪತಿಗಳು ಬರೋಡು ಇಂಥ ಗುರು ನಾಚಿನ ವ್ಯವಸ್ಥೆ ಮಲ್ಕೊಡು ನಮ್ಮ ಹೆಚ್ಚು ಹೆಚ್ಚು ಆಸಕ್ತಿ ಇದೆ ಈ ಮಾತೆಲ್ಲ ಬರೋಡು ಈ ಸಲ ವಿಶೇಷವಾದ 18 ದಿನದ ಈ ಒಂದು ಸಂಧ್ಯಾ ಭಜನೆ ಸಂಕಲ್ಪ ಸಂದರ್ಭ ಎದುರು ಪುನಃ 10 ಜಾಗಗಳ ಸಂದರ್ಭ ನೋಡು ಅದೊಂದು ಈ ದೇವರಿಗೆ ಸಮರ್ಪಣೆ ಮಾಡ್ಕೊಂಡು ಈ ಸಂಕಲ್ಪದ ಒಟ್ಟಿಗೆ ಈ ಒಂದು ಸಂಧ್ಯಾ ಭಜನದ ಮುಖಾಂತರ ಈ ಊರು ಧಾರ್ಮಿಕವಾದ ಸಾಮಾಜಿಕವಾದ ವಿಶೇಷವಾದ ಧರ್ಮ ಬೊಕ್ಕ ನಮ್ಮ ಏನು ಸನಾತನ ಸಂಸ್ಕೃತಿ ಕೆಲಸ ಈ ನಮ್ಮದ ಇಂಪು ಕೆಲಸ ಈ ಸಂದರ್ಭದಲ್ಲಿ ಪ್ರಯತ್ನ ಮಾಡ್ತಾ ಈ ಸಂದರ್ಭದಲ್ಲಿ ಕಿರೋರ ಮಾತೆಲ್ಲ ಹೃತ್ಪೂರ್ವಕವಾದ ಸ್ವಾಗತ ಮಾಡ್ತದೆ ಈ ಸಂದರ್ಭದ ವೇದಿಕೆ ವಿಶೇಷವಾದ ಮಾತೆಲ್ಲ ಮಾತಾಡ್ತಾ ಗೊತ್ತು ನೀವು ಅಂಡ್ ಒಂಜಿ ಅರುಣ್ ಶೇಟ್ 5 ನಿಮಿಷ ರವಿಶಂಕರ್ 5 ನಿಮಿಷ ಜನ ಮಾತಾಡೋದು ವಿನಂತಿ ಮಾಡಿ ರತ್ನಾಕರ ಸೂತಕಲಾಂ ಹಿಮಾಲಯ ಕಿರೀಟಿಂ ಬ್ರಹ್ಮರಾಜಸ್ಯ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ನಾವೆಲ್ಲರೂ ಇವತ್ತು ಶ್ರೀ ಬಾಲಕೃಷ್ಣ ಮಂದಿರದಲ್ಲಿ ನಡೆಯತಕ್ಕಂತಹ ಭಜನಾ ಕಾರ್ಯಕ್ರಮಕ್ಕೆ ಸೇರಿದ್ದೀವಿ. ನನಗೂ ಕೂಡ ಒಂದು ಸಂಗೀತದೊಂದಿಗೆ ಒಂದು ಸ್ವಲ್ಪ ನಂಟಿದೆ. ನಾನು ಕೂಡ ಸಣ್ಣ ಪುಟ್ಟ ಹಾಡುಗಾರ ಅಂತ ಅಂದುಕೊಂಡಿದ್ದೀನಿ. ಯಾವತ್ತು ಬಿಜೆಪಿಯ ಅಥವಾ ಸಂಘ ಪರಿವಾರದ ಯಾವುದೇ ಕಾರ್ಯಕ್ರಮಕ್ಕೆ ವೈಯಕ್ತಿಕ ಗೀತೆಗಳನ್ನು ಹಾಡುವಂಥದ್ದು ಮತ್ತೆ ಆ ಮುಖಾಂತರನೇ ಈ ಹಾಡ್ತಾ ಹಾಡ್ತಾ ರಾಗ ಅಂತ ಹೇಳ್ತಾರಲ್ಲ ಆ ರೀತಿನೇ ಬೆಳೆದಿರುವುದು ಏನು ಬಹಳ ಶಿಕ್ಷಣ ಪಡೆದಂಥ ಒಂದಿನಲ್ಲ. ಆದರೆ ಈ ಕಾರ್ಯಕ್ರಮಕ್ಕೆ ಬಹಳ ಚಿಕ್ಕವಾಗಿ ಈ ಕಾರ್ಯಕ್ರಮವನ್ನು ಹೊಂದಿಸಿದ್ದೀವಿ. ನನ್ನ ಸತೀಶಣ್ಣ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿದ್ರು. ಆದರೆ ಈ ರೀತಿ ವೇದಿಕೆಯಲ್ಲಿ ಕುಳಿತುಕೊಂಡು ಶಾಲೆ ಹಾಕುವಂಥದ್ದು ಇದನ್ನು ಏನು ಹೇಳಿಲ್ಲ. ಹೇಳಿದರೆ ನಾನು ಸ್ವಲ್ಪ ಅನಶ್ಯ ಮಾಡ್ತಿದ್ದೇನೋ. ಆದರೆ ಅವರ ಒಂದು ಉತ್ತಮ ಸಂಘಟನಾತ್ಮಕ ವ್ಯಕ್ತಿಯಾಗಿ ಅವರನ್ನು ನಾನು ನೋಡ್ತಿದ್ದೀನಿ. ಮತ್ತೆ ಯಾರನ್ನು ಗುರುತಿಸಬೇಕು, ಯಾರನ್ನು ಮೇಲೆ ಅವ್ರನ್ನ ಎತ್ತಬೇಕು ಅನ್ನತಕ್ಕಂಥ ಒಂದು ಗುಣ ಅವರನ್ನು ನಾನು ಯಾವತ್ತೂ ಖಂಡಿತನೇ ಉದ್ದೇಶಿಸ್ತಾ ಇದ್ದೇನೆ ಕೂಡ. ಹಾಗೆಯೇ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೂ ನಾನು ನನ್ನ ವಂದನೆಯನ್ನು ತಿಳಿಸ್ತಾ, ನಾನು ಒಂದೆರಡು ಭಜನೆಗಳಲ್ಲಿ ಭಾಗವಹಿಸುತ್ತಿರಬಹುದು. ಅದರಿಂದ ಏನು ಪಡೆದುಕೊಂಡೆ, ಏನು ಆಗಿರಬಹುದು. ಭಜನೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರಬಹುದು, ಶ್ರೀಕೃಷ್ಣನ ಮಂದಿರದಲ್ಲಿ ನಾವಿದ್ದೀವಿ. ಶ್ರೀಕೃಷ್ಣ ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧಿಸಿದ ಆ 18 ಅಧ್ಯಾಯಗಳು ನಾವು ನೋಡಬಹುದು. ಅರ್ಜುನ ಪದೇ ಪದೇ ಪ್ರಶ್ನೆ ಕೇಳ್ತಾನೆ, ಆ ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ಉತ್ತರ ಕೊಡ್ತಾನೆ, ಈ ಪ್ರಶ್ನೆ ಕೇಳ್ತಾನೆ, ಇದಕ್ಕೆ ಉತ್ತರ ಕೊಡ್ತಾನೆ. ಕೊನೆಗೆ ಏನೂ ಇಲ್ಲದೆ ಎಲ್ಲದಕ್ಕೂ ಉತ್ತರ ಸಿಕ್ತು. ಆದರೂ ಇವರು ಪ್ರಶ್ನೆ ಖಾಲಿ ಆಗಲಿಲ್ಲ. ಕೊನೆಗೆ ತನ್ನ ವಿಶ್ವರೂಪವನ್ನು ತೋರಿಸಬೇಕು. ಆದರೆ ವಿಶ್ವರೂಪವನ್ನು ತೋರಿಸಿದಂತಹ ನಂತರ ಪುನಃ ಅರ್ಜುನ ಕೇಳ್ತಾನೆ, ಇನ್ನು ಮುಂದೆ ನಾನು ಮುಕ್ತಿಯನ್ನು ಹೊಂದಬೇಕು. ಈ ಕರ್ತವ್ಯ ಪಥ, ಭಕ್ತಿಯೋಗ ಮತ್ತೆ ಕರ್ಮದ ದಾರಿ ಇದೆಲ್ಲ ಆಯ್ತು, ಏನ್ ಮಾಡಬೇಕು ಅಂತ ಹೇಳಿ ಕೊನೆಗೆ ಪುನಃ ಪ್ರಶ್ನೆ ಕೇಳ್ತಾನೆ. ಶ್ರೀಕೃಷ್ಣ ಹೇಳಿದೆ ಏನು ಗೊತ್ತಾ, ನಾನು ಅಷ್ಟರಿಂದ ನಿಮಗೆ ಇಡೀ ಭಗವದ್ಗೀತೆಯನ್ನು ಬೋಧಿಸಿದ್ದೆ ಅಲ್ವಾ, ಅದನ್ನೆಲ್ಲವೂ ಮರೆತು ಬಿಡು. ನಿನಗೆ ಮುಕ್ತಿ ಬೇಕಾ, ನನ್ನನ್ನೊಬ್ಬನೇ, ನನ್ನ ಶ್ರೀಕೃಷ್ಣ ದೇವರನ್ನೊಬ್ಬನೇ ಭಜಿಸು. ಆ ಒಂದು ಭಜನೆ ಮಾತ್ರದಿಂದಲೇ ನಿನಗೆ ಮುಕ್ತಿ ಸಿಕ್ಕಿಬಿಡುತ್ತೆ. ಅಂಥ ಒಂದು ಭಕ್ತಿ ಮಾರ್ಗವನ್ನು ಆ ಭಗವದ್ಗೀತೆಯಲ್ಲಿ ಹೇಳಿಕೊಡ್ತಾರೆ. ಕೊನೆಯಲ್ಲಿ ಅದು ಅಧ್ಯಾಯ ಶ್ರೀಕೃಷ್ಣನ ಒಂದು ಉಪದೇಶ ಕೊನೆಯಾಗುತ್ತೆ. ಹಾಗೆ ನೀನು ಆ ಕರ್ತವ್ಯ ಮಾಡು, ಈ ಕರ್ತವ್ಯ ಮಾಡು, ಎಲ್ಲವೂ ಸರಿ. ಆದರೆ ಇದೆಲ್ಲರಿಗೆ ಅರ್ಥ ಆಗುದಿಲ್ಲ ಅಂತ ಹೇಳಿದ್ರೆ ಒಂದೇ ಬೇರೆ ಭಕ್ತಿನೇ ಹೋದ. ಅದೇ ಇವತ್ತು ಒಂದು ಭಜನೆ ಮಾಡ್ತಾ ಇದ್ರೆ ಕೇವಲ ಒಂದು ಭಜನೆ, ಒಂದಷ್ಟು ಜನ ಭಜನೆ ಮಾಡ್ತಾರೆ, ನಾವೆಲ್ಲರೂ ಕುಳಿತುಕೊಂಡು ತನ್ಮಯದಿಂದ ಕೇಳ್ತೀವಿ, ಮನಸ್ಸಿಗೆ ಆನಂದವಾಗುತ್ತೆ. ಕೇವಲ ಅವರಷ್ಟೇ ಭಜನೆ ಮಾಡ್ತಾರ,
ನಾವೆಲ್ಲರೂ ಅದು ಕೇಳ್ತೀವಿ. ನಾವು ಯಾವ ಜಾತಿ ಇರ್ಬೋದು, ಯಾವ ಪಂಥ ಇರ್ಬೋದು, ಯಾವ ಕೆಲಸ ಇರ್ಬೋದು, ಯಾವ ಯಾವ ವರ್ಗಗಳು ಎಲ್ಲವೂ ನಾವೆಲ್ಲರೂ ಒಂದೇ ಆಗತಕ್ಕಂಥ ಸಂಕೇತ ಭಾವದಲ್ಲಿ ನಾವು ಇಲ್ಲಿ ಕುಳಿತುಕೊಂಡು ತನ್ಮಯರಾಗಿ ಎಲ್ಲರಿಗೂ ಒಂದೇ ರೀತಿಯ ಭಾವ ಅಲ್ಲಿ ನಮಗೆ ಸಿಗುವಂಥದ್ದು. ಇದು ಭಜನೆಯ ಒಂದು ಗುಣ. ಅಷ್ಟೇ ಅಲ್ಲ, ನಮಗೆ ಅನ್ಯಾನ್ಯ ಕೆಲಸದಲ್ಲಿ ಇರ್ತೀವಿ, ಇಲ್ಲಿ ಭಜನೆಯಲ್ಲಿ ಕೂತ್ಕೊಂಡು ಆ ಭಜನೆಯನ್ನು ಕೇಳಿದ್ರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆನಂದ, ಆಧ್ಯಾತ್ಮಿಕ ಔನ್ನತ್ಯ ಕೂಡ ಇದು ಸಹಕಾರಿಯಾಗುತ್ತೆ. ಇದಕ್ಕೋಸ್ಕರ ಬಹಳ ದೊಡ್ಡ ದೊಡ್ಡ ಗ್ರಂಥವನ್ನು ಓದಬೇಕಾದ ಅವಶ್ಯಕತೆ ಇಲ್ಲ. ಭಜನೆಯಲ್ಲಿ ಹೇಗಿರಬೇಕು ಅಂತ ಹೇಳಿದ್ರೆ ಬಹಳ ಸುಶ್ರಾವ್ಯವಾಗಿರತಕ್ಕಂಥ ರಾಗ ಇಲ್ಲ. ರಾಗ ತಾಳ ಹೇಗೆ ಇರಲಿ, ರಾಮನಾಮವು ಬಾಯಿಗೆ ಬರಲಿ, ಇದೇ ರಾಗ ಅದೇ ರಾಗ ಇಲ್ಲ. ನಿಮ್ಮ ಭಾವನೆಗಳು ಮುಖ್ಯ. ಬಹಳ ಸುಶ್ರಾವ್ಯವಾಗಿರ್ತಕ್ಕಂಥ ರಾಗ ಕೇಳಿದ್ರೆ ಮಾತ್ರ ಅದರಿಂದ ಆಧ್ಯಾತ್ಮಿಕ ಔನ್ನತ್ಯ ಅಲ್ಲ. ನಮ್ಮ ಭಾವನೆಗಳು ಆ ಭಜನೆಯಲ್ಲಿ ಪ್ರಯತ್ನ ಮಾಡಿದ್ರೆ ನಮಗೆ ಆಧ್ಯಾತ್ಮಿಕವಾದ ಔನ್ನತ್ಯ, ಮಾನಸಿಕವಾಗಿರ್ತಕ್ಕಂಥ ಶಾಂತಿ ಕೂಡ ಅದರಲ್ಲಿ ಸಿಗುತ್ತೆ. ನಮ್ಗೊತ್ತು, ನಾವು ಅನುಭವಿಸ್ತೀವಿ. ಭಜನೆ ಪ್ರಾರಂಭವಾಗಿ, ಮಧ್ಯವಾಗಿ, ಕೊನೆ ಆಗ್ತೇವೆ ಅಂದರೆ ಹಾಗೆಯೇ ನಮ್ಮ ಮನಸ್ಸು ಮತ್ತು ಹೃದಯ ಭಗವಂತನ ಹತ್ತಿರಕ್ಕೆ ಹೋಗಿರುತ್ತೆ. ಇದು ನಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ನಾವು ಅದನ್ನು ಅನುಭವಿಸಿದ್ದೀವಿ. ನಾವೆಲ್ಲರೂ ಯಾರು ಭಜನೆಯಲ್ಲಿ ಭಾಗವಹಿಸಿದ್ದೀವೋ, ಯಾರು ಭಜನೆ ಮಾಡ್ತಾ ಇರ್ತಾರೋ, ಯಾರು ಕೆಳಗಡೆ ಕುಳಿತುಕೊಂಡು ಕೇಳ್ತಾ ಇರ್ತಾರೋ, ಕೊನೆಯಲ್ಲಿ ನಮಗೆ ನಾನು ಬೇರೆ ಅಲ್ಲ, ಆ ಭಗವಂತನು ಬೇರೆ ಅಂಥ ತಾದಾತ್ಮ್ಯವನ್ನು ಒಂದು ಧರಿಸುವಂತಹ ಒಂದು ಭಾವನಾತ್ಮಕ ಕ್ಷಣಗಳನ್ನು ನಾವು ಈ ಭಜನೆಯಲ್ಲಿ ಕಾಣಬಹುದು. ಇದಕ್ಕೆ ಯಾವುದೇ ಆಗಿರ್ತಕ್ಕಂಥ ನನ್ನಂತಹ ಭಾಷಣಕಾರ ಅಥವಾ ಆಧ್ಯಾತ್ಮಿಕ ಬೋಧನೆ ಏನು ಬೇಕಾಗಿಲ್ಲ. ಶ್ರೀಕೃಷ್ಣ ಹೇಳಿದ್ನಲ್ಲ, ನೀವು ಭಕ್ತಿಯ ಮಾರ್ಗದಲ್ಲಿ ನನ್ನ ಭಜನೆ ಏನು ಮಾಡುದು, ನನ್ನ ನಾಮವನ್ನು ಹೇಳ್ತಾ ಇರೋ, ನಿನಗೆ ಬುದ್ಧಿ ಸಿಕ್ಕಿಬಿಡುತ್ತೆ. ಕೊನೆಯಲ್ಲಿ ನೀವು ನಮ್ಮ ಶರೀರವನ್ನು ಬಿಟ್ಟು ಹೋಗುವಾಗ ಕೊನೆಯಲ್ಲಿ ಒಂದು ಕ್ಷಣ ನನ್ನ ಹೆಸರನ್ನು ಧ್ಯಾನಿಸಿಬಿಟ್ರೆ ನಿನಗೆ ಸಂಪೂರ್ಣವಾಗಿ ಮುಕ್ತಿ ಅಂತೆ. ಅಂದ್ರೆ ನಾವು ಈ ಜೀವನ ಪೂರ್ತಿಯಾಗಿ ಏನೇನು ಅನ್ಯಾಯವನ್ನು ಮಾಡ್ತಾ ಇರೋದು, ಆದ್ರೆ ಕೊನೆ ಕ್ಷಣದಲ್ಲಿ ನಾವು ಭಗವಂತನನ್ನು ಕೃಷ್ಣ ಅಂತ ಹೇಳಿಬಿಟ್ಟು ಸಾಕ ಒಂದು ಹೇಳ್ತೀವಿ. ಅಷ್ಟು ಸುಲಭ ಅಲ್ಲ ಅದು. ಕೊನೆಯ ಕ್ಷಣದಲ್ಲಿ ನಮಗೆ ದೇವರ ಹೆಸರೇ ನೆನಪಿಗೆ ಬರುವುದಿಲ್ಲ. ನಮಗೆ ಕೊನೆ ಕ್ಷಣ ಬರುವಾಗ ಅಯ್ಯೋ ನಾನು ಆಸ್ತಿ ಮಾಡಿದ್ದೆ, ಆಸ್ತಿ ಪತ್ರ ಎಲ್ಲಿಟ್ಟು ಆ ಮಗನಿಗೆ ಸೇರುತ್ತೋ ಬೇರೆಯೂ ಸೇರುತ್ತೋ ಇದೇ ತಲೆಯಲ್ಲಿ ಬರುತ್ತೆ. ಆದರೆ ಕೊನೆ ಕ್ಷಣದಲ್ಲಿ ಆ ದೇವರ ನಾಮ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಬರಬೇಕು. ಅದರ ಮುಖಾಂತರ ಮುಕ್ತಿ ಆಗಬೇಕು ಅಂದರೆ ಅದಕ್ಕೆ ನಿರಂತರವಾಗಿರತಕ್ಕಂಥ ಬೇಕು. ಅದಕ್ಕೆ ದೇವರ ನಾಮ ಆವಾಗ ಆವಾಗ ನಾವು ಸ್ಮರಿಸ್ತಾ ಇರಬೇಕು. ಅದಕ್ಕೆ ಭಜನೆಗಿಂತಲೂ ಉತ್ತಮವಾದ ಮಾರ್ಗ ಬೇರೆ ಇದೆ, ಖಂಡಿತವಾಗಿಲ್ಲ. ಒಂದು ಮುಂದಿನ ಈ ಭಜನೆ ಮತ್ತು ಈ ಆಧ್ಯಾತ್ಮಿಕ ಔನ್ನತ್ಯಕ್ಕೋಸ್ಕರ ನಾವು ಸೇರ್ತಾ ಇದ್ದೀವಿ. ಈ ಕ್ಷಣವನ್ನು ನಾವೆಲ್ಲರೂ ಆಸ್ವಾದಿಸುತ್ತಿದ್ದೀವಿ ಅಂತ ಹೇಳ್ತಾ, ನನಗೆ ಈ ಅವಕಾಶ ಕೊಟ್ಟಂತಹ ತಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಒಂದೇ ತಿಳಿಸ್ತಾ ಇದ್ದೀನಿ. ತುಂಬ ಒಳ್ಳೆ ಮಾತಾಡಿದೆ, ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಈಗಲೂ ನಿಮ್ಮ ಹಿರಿಯರ ಕೃಷ್ಣ ಸತೀಶ್ ಉಳ್ಳಾಗಿದ್ದರೆ ಅದನ್ನು ಉಪಸ್ಥಿತಿಲ್ಲ ಗೌರವ ಮತ್ತೊಂದು ಈಗಲ ಈ ವಿಭಾಗದ ಸುರುಡ ಪ್ರಜೆ ರವಿಶಂಕರ್ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾದರೆ ரெண்டு பாத்திரத்தோடு ఒక అంతది పసురాలు పిల్లలు చెప్పారు. ಸೋಮೇಶ್ವರದ ವ್ಯಾಪ್ತಿಯ ಪ್ರದರ್ಶನ ಮುಂತಾದ ಬಾರಿ ಗಟ್ಟಿದ ಸಂಘಟನೆಗಳನ್ನು ಮಾಡುತ್ತದೆ. ಧಾರ್ಮಿಕಗಳ ಗಟ್ಟಿದ ನಿರ್ವಹಿಸಿದ ನಮ್ಮ ಮುಂತಾದ ಬಹಳಷ್ಟು ಮಂದಿಗಳು ಎಲ್ಲರಿಗೂ ಸುಮಾರು ಈ ಭಾಗಕ್ಕೆ ಪಟ್ಟಣ ಈ ಭಾಗಕ್ಕೆ ಬರಬಾರೆ ಬಂದ ಆ ಭಕ್ತಿಗೆ ಏನೇನೋ ಥರ ಕೊಡಲಾಗಬಹುದು. ನಮ್ಮ ಈ ಭಾಷಣಕ್ಕೆ ಏನಾದರೂ ತಯಾರಿಸಿ ರೆಡಿ ಇತ್ತು ಭಜನೆಗೆ ಏನಾದರೂ ತಯಾರು ಅಂಚಾದ್ರೆ ನಮ್ಮ ಸದಸ್ಯನ ಪಕ್ಕ ಒಂದು ಆಶೆ ಉಂಟ ಅವನಿಗೆ ಜಾಗರೂಕನು ನಿಜವಾದ ಸತ್ಸಂಗಗಳಾಗ್ತದೆ ಮತ್ತು ಸಂಹಿತೆಗಳಾಗ್ತದೆ. ಆ ಕೃಷ್ಣ ಭಗವಂತ ಹೊಡೆದು ಅವನಿಗೆ ನಿರ್ಮಾಣ ಜಾಗೆ ಆ ಕೃಷ್ಣ ಭಗವಂತೆ ಏನೇನು ಮೋಡ ಎನ್ನುವ ತರಪಾದ ಎಲ್ಲ
ಬಸ್ನಲ್ಲಿ ಹೊರೆಯಾಗಲೇ ಹೆಚ್ಚಾಗಿದೆ ಜಾಗದಲ್ಲಿ ಕೂತ್ಕೊಂಡು ವ್ಯವಸ್ಥೆ ಖಂಡಿತವಾದ ಮಾಗಂಡಿ ಸೋಮಂತಿರಲ್ಲ ಕೃಷ್ಣ ಭಗವಂತ ಮಂತ್ರಿ ಖಂಡಿತ ಮಾಡಿದ್ರೆ ಈ ಸಂದರ್ಭದಲ್ಲಿ ಇಲ್ಲಿ ಅವಕಾಶ ಮಾಡಲಿಕ್ಕೆ ಮಾತ್ರ ಇಂದ ರಡ್ಡನಿಂದ ಸಂಧ್ಯಾ ಭಜನೆಗೆ ಆರಂಭಗಳು ಆಪುನಂಚಿನ ಕೊತ್ತ ಜನದಲ್ಲಿ ಬಂಡೋಲದ ದಂಡೋಲ ಮತ್ತು ಸೇವೆಗಳು ಜನರ ಮಾತೆಲ್ಲ ಈ ಸಂದರ್ಭಗಳು ಇಂದ ವಿಜಿ ಕಾರ್ಯಕ್ರಮ ಉಪಸ್ಥಿತರಿದ್ದರು ಭಜನಾ ಸೇವೆಯನ್ನು ಅಂಚನೆ ರಾತ್ರಿ 8:30 ಗಂಟೆಗೆ ಸಂಜೆ ಅನ್ನದಾನದ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ವಿನಂತಿ ಮತ್ತೊಂದು ಇಂಥ ಭಜನಾ ಸೇವೆಯನ್ನು ದುರ್ಗವ್ವ ಭಜನಾ ಮಂಡಳಿ ಬಂಡವಾಳದ ಮಾತ ಪದಾಧಿಕಾರಿಗಳ ಮಂಜಿ ಮಾತರಿಗಳ juga ada.
ಮತ್ತೊಂದು ಬರಬೇಕು